ಸಕಲ ಸ್ತುತಿಗಳು ಪರಮ ದಯಾಳು ಕರುಣಾಮಯಿ ಸರ್ವ ಶಕ್ತನಿಗೆ ಮೀಸಲು. ಆತನ ಕೃಪಾ ಕಟಾಕ್ಷವು ಸರ್ವ ಜನಾಂಗದ ಮೇಲೆ ಸದಾ ನೆಲೆಯಾಗಲಿ ಎಂಬ ಹಾರೈಕೆ ಪ್ರಾರ್ಥನೆಯೊಂದಿಗೆ ನನ್ನೆರಡು ಮಾತುಗಳನ್ನು ಆರಂಭಿಸುತ್ತೇನೆ. ನಾನು ಯಾರ ಹೆಸರು ಹೇಳಲಿ? ಎಲ್ಲರೂ ನನಗಿಂತ ದೊಡ್ಡವರು. ಜಿಲ್ಲಾಧಿಕಾರಿಗಳಿದ್ದಾರೆ, ಜಿಲ್ಲಾ ಕಮಿಷನರ್ ಇದ್ದಾರೆ, ಹಾಗೆ ದೊಡ್ಡ ದೊಡ್ಡ ಕ್ರೈಸ್ತ ಧರ್ಮದ ಗುರುಗಳಿದ್ದಾರೆ, ರಾಜಕೀಯ ಮುತ್ಸದ್ದಿಗಳಿದ್ದಾರೆ. ರಮನಾಥ್ರಯ್ಯಂತೆ ಸಾಮಾಜಿಕ ಕಳಕಳಿಯೊಂದಿಗೆ ಪ್ರೀತಿಯ ಬೀಜವನ್ನು ಬಿತ್ತುವ ಮೋಹನ್ ಆಲ್ವಾ ಅವರಿದ್ದಾರೆ, ಇಫ್ತಿಕಾರ್ ಇದ್ದಾರೆ. ತುಂಬ ಜನಗಳು ರಾಮಕೃಷ್ಣ ಮಠದ ನಾನು ಜಾಸ್ತಿ ಪ್ರೀತಿಸುವ ಬಂಧುತ್ವಕ್ಕೆ ದೊಡ್ಡ ಒಂದು ಕೊಡುಗೆ ಅವರು ಕೂಡ ನಮ್ಮ ಹತ್ತಿರದಲ್ಲಿದ್ದಾರೆ. ಜೊತೆಯಾಗಿ ನಾನು ಅವರೊಂದಿಗೆ ಮಾತನಾಡ್ತಾ ಇದ್ದೆ. ಕೆಲವೊಂದು ನಿಮಿಷಗಳು ಮಾತ್ರ ನಮ್ಮಲ್ಲಿ ಏನೋ ಒಂಥರ ಆನಂದದ ಆ ಒಂದು ಅನುಭವವನ್ನು ತರ್ತಾ ಇದೆ. ದೊಡ್ಡವರೆಲ್ಲರ ಹೃದಯದಿ ಕಟ್ಟಿದ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತನಾಕದಲ್ಲಿ. ಮಕ್ಕಳ ಸಂಘದೊಳು ಚರಗೊಳ್ಳಲಿ ಆನಂದದ ಆ ದಿವ್ಯ ಶಿಶು. ಹಾರಲಿ ಕುಣಿಯಲಿ ಹಾಡಲಿ ಏರಲಿ ದಿವ್ಯತ್ವಕ್ಕೆ ಈ ಮನುಜ ಪಶು. ಮನುಷ್ಯನನ್ನು ದಿವ್ಯತ್ವಕ್ಕೆ ಕೊಂಡೊಯ್ಯುವ ಆ ಒಂದು ಕಾರ್ಯವಾಗಿ ನಮ್ಮ ಬಿಷಪ್ರವರು ಇಲ್ಲಿದೆ ನಮ್ಮನೆ, ಅದು ನಮ್ಮನೆ ಮಾತ್ರವಲ್ಲ ನಿಮ್ಮನೆಯೂ ಹೌದು ಅಂತ ನಮ್ಮನ್ನೆಲ್ಲ ಕರೆತಂದಿದ್ದಾರೆ. ಇದಾಗಿದೆ ದಿವ್ಯತ್ವಕ್ಕೆ ನಾವು ಏರುವಂತಹ ಹಾಡು ಕುಣಿತ ಎಲ್ಲವೂ ಕೂಡ. ನಮ್ಮೊಳಗೆ ಹೃದಯವೆಂಬ ಆ ಶಿಶುವಲ್ಲಿ ನಾವು ಕಾಣುವ ಎಚ್ಚರಿಕೆಯೂ ಹೌದು. ನಮ್ಮ ಬಿಷಪ್ರವರು ಅವರು ಒಂದಿನ ಅವರ ಬದುಕಿನಲ್ಲಿ ಈ ಮಂಗಳೂರಿನಲ್ಲೇ ಒಂದು ಕಡೆ ವೇಗವಾಗಿ ಓಡಿದರು. ಯಾಕೆ ಅಂತ ಕೇಳಿದರೆ, ಅಪಘಾತ ಆಗಿ ಒಬ್ಬರು ರಕ್ತ ಬೇಕಾಗಿತ್ತು ಅವರಿಗೆ, ಸಾವಿನ ಅಂಚಿನಲ್ಲಿದ್ದಾರೆ ಅವರು. ಅವರನ್ನು ಬದುಕಿಸುವುದಕ್ಕೋಸ್ಕರ ಅವರು ಓಡಿದರು, ಬೇರೆ ಯಾವುದಕ್ಕೂ ಅವರು ಓಡಲಿಲ್ಲ. ಸಂಪತ್ತಿಗಾಗಿ, ಸಿರಿಗಾಗಿ, ಅಧಿಕಾರಕ್ಕಾಗಿ ಅವರು ಓಡಿಲ್ಲ. ಆದರೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ, ಅವನನ್ನು ನಾನು ಬದುಕಿಸಬೇಕು ಅನ್ನುವ ಉದ್ದೇಶದಿಂದ ಅವರು ಓಡಿದ್ದಾರೆ. ಅಂತಹ ವ್ಯಕ್ತಿತ್ವ ಅವರು ನಡೆಸುವ ಈ ಬಂಧುತ್ವ ಇದೆಯಲ್ಲ, ಈ ಬಂಧುತ್ವ ಅಂದರೆ ಅದು ರಕ್ತ ಸಂಬಂಧದಿಂದ ಬರುವುದಲ್ಲ, ಅದು ಮೂಲಭೂತವಾಗಿರುವಂತಹ ಘಟಕಗಳಿವೆ. ಅವನ್ನು ಸಂಯೋಜನೆಗೊಳಿಸುವುದರಲ್ಲಿ ಇದೆ ಅನ್ನುವ ರೀತಿಯಲ್ಲಿ ಮನಗಳ ಸೇತುವಾಗಿ ಅವರು ನಮ್ಮನ್ನು ಕರೆದಿದ್ದಾರೆ. ಅವರಿಗೆ ಪ್ರಥಮವಾಗಿ ನಾನು ಎಲ್ಲ ರೀತಿಯ ಅಭಿನಂದನೆಗಳನ್ನು ಎಲ್ಲರ ಪರವಾಗಿ ನಾನು ಇವಾಗ ಹೇಳ್ತಾ ಇದ್ದೇನೆ. ಮಹನೀಯರೇ, ನಾವೀಗ ಒತ್ತಡದಲ್ಲಿದ್ದೇವೆ. ಅಂದರೆ ಒತ್ತಡದಲ್ಲಿ ಕಾಯಿ ಹಣ್ಣಾಗುತ್ತೆ, ಒತ್ತಡದಲ್ಲಿ ಅನ್ನ ಬೇಯುತ್ತೆ, ಪ್ರೆಷರ್ ಬೇಕು, ಕುಕ್ಕರ್ ಬೇಕು. ಒತ್ತಡದಲ್ಲೇ ಮಗುವಿನ ಹೆರಿಗೆ ಆಗುತ್ತೆ, ಇಂಜೆಕ್ಷನ್ ಬೇಕು. ಒತ್ತಡದಲ್ಲೇ ನಾವು ಒಟ್ಟಿಗೆ ಸೇರುತ್ತೇವೆ, ಒತ್ತಡದಲ್ಲೇ ಮಾತನಾಡುತ್ತೇವೆ, ಒಂದಿಷ್ಟು ಉಳಿಸ್ಕೊಂಡು ಒತ್ತಡದಲ್ಲೇ ಏನೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಬದುಕು ಅನ್ನೋದು ಒತ್ತಡದಲ್ಲಿದೆ. ಆದರೆ ಆ ಒತ್ತಡಗಳನ್ನೆಲ್ಲ ಬದಿಗಿಟ್ಟು ಆರಾಮವಾಗಿ ಬನ್ನಿ ಅಂತ ಕರೆದಿದ್ದೀರಲ್ಲ, ಇದುವೇ ಬಂಧುತ್ವ. ಮಹನೀಯರೇ, ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡುವುದಿಲ್ಲ. ಇವಾಗ ಈ ಬಂಧುತ್ವದ ಅರ್ಥದೆಡೆಗೆ ನಾವು ಸಾಗುವಾಗ ಕವಿವರೇಣ್ಯರು ಡಿ.ವಿ.ಜಿ. ಅವರು ಸುಂದರವಾಗಿ ಹುಲ್ಲಾಗು ಬೆಟ್ಟದಡಿ, ಹುಲ್ಲಾಗಬೇಕು, ಹಸಿರಾಗಬೇಕು, ಹಸಿರು ಬೇಕು, ನಿಸರ್ಗ. ಮಹಾನುಭಾವರು ನಮ್ಮ ಸ್ವಾಮೀಜಿಗಳು ಅದನ್ನು ಒತ್ತಿ ಹೇಳಿದರು, ನಿಸರ್ಗದೊಂದಿಗೆ ಬದುಕೋಣ, ಜೊತೆಯಾಗಿ ಹೆಜ್ಜೆ ಹಾಕೋಣ.
ಮಲ್ಲಿಗೆಯಾಗು, ಮನೆಗೆ ಮಲ್ಲಿಗೆಯಾಗು, ಸುವಾಸನೆಯನ್ನು ತರಬೇಕು. ಮಲ್ಲಿಗೆಯು ಬಂತು, ಹುಲ್ಲು ಬಂತು. ಹಾಗೆ ಕಲ್ಲಾಗು, ಕಷ್ಟಗಳ ಮಳೆ ವಿಧಿಸುರಿಯೇ. ಎಲ್ಲವನ್ನೂ ಎದುರಿಸಲು ಕಲ್ಲಾಗಬೇಕು, ಅದು ನಿಸರ್ಗವೇ. ಹಾಗೆ ಬೆಲ್ಲ ಸಕ್ಕರೆಯಾಗು. ಇವಾಗ ಈ ಬಿಷಪ್ರವರು ನಮ್ಮನ್ನು ಕರೆದು ನಮ್ಗೆ ಕೊಡ್ತಾ ಇರೋದು ಬಂಧುತ್ವದ ಸಿಹಿಯಾಗಿದೆ, ಬಂಧುತ್ವದ ಬೆಲ್ಲ ಸಕ್ಕರೆಯಾಗಿದೆ. ಅದನ್ನು ನಿಜವಾದ ಅರ್ಥದಲ್ಲಿ ಇಲ್ಲಿ ಮೂಡಿಸುವ ಪ್ರಯತ್ನ ಆಗ್ತಾ ಇದೆ. ಎಲ್ಲರಲ್ಲಿ ಒಂದಾಗು, ಎಲ್ಲರಲ್ಲಿ ಒಂದಾಗು, ಎಲ್ಲರಲ್ಲಿ ಒಂದಾಗು. ಅದಾಗಿದೆ ಬಂಧುತ್ವದ ಅಡಿಬೇರು, ಬಂಧುತ್ವದ ಮೂಲ ಅದು ಅಂತ ಇಲ್ಲಿ ಸಾಬೀತಾಗ್ತಾ ಇದೆ. ಆ ಕವನವನ್ನು ನಾವು ವಾಚಿಸಿದರೆ ಸಾಕು, ಆ ಬಂಧುತ್ವದ ತೀರದೆಡೆಗೆ ನಮಗೆ ಸಾಗಲು ಸಾಧ್ಯ. ಪರ್ಸನಲ್ ಮೊರಾಲಿಟಿ, ನನ್ನ ವ್ಯಕ್ತಿತ್ವ ಪರಿಶುದ್ಧತೆ, ಎಮೋಷನಲ್ ಮೊರಾಲಿಟಿ, ಭಾವನೆಗಳ ಶುದ್ಧತೆ, ಸೋಷಿಯಲ್ ಮೊರಾಲಿಟಿ, ಸಾಮಾಜಿಕ ಕಳಕಳಿಯ ಆ ಒಂದು ನಿಸ್ವಾರ್ಥ ಒಂದು ಗುಣ, ಅದರಂತೆ ಎಕನಾಮಿಕ್ ಮೊರಾಲಿಟಿ, ಆರ್ಥಿಕತೆಯ ಪರಿಶುದ್ಧತೆ. ಈ 4 ಪರಿಶುದ್ಧತೆಗಳು ಸೇರಿಕೊಂಡಾಗ ಆಗುವುದೇ ನಮ್ಮ ಪರಿಸರ ಬಂಧುತ್ವದಲ್ಲಿ ಅದು ತುಂಬ ಚೆನ್ನಾಗಿ ಬೆಳೆಯುತ್ತದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ನಿಟ್ಟಿನಲ್ಲಿ ಇಡೀ ಜಗತ್ತಿನಲ್ಲಿ ಕೆಥೋಲಿಕ್ ಸಭಾ, ಈ ಒಂದು ನಮ್ಮ ಕ್ರಿಶ್ಚಿಯನ್ ಸಭಾ ಒಂದು ಸಂದೇಶ ಕೊಡ್ತಾ ಇದೆ. ಹೋಪ್ ಅಂದರೆ 2025 ಭರವಸೆಯ ಕಾಲವಾಗಬೇಕು, ಭರವಸೆಯ ವರ್ಷವಾಗಬೇಕು ಅನ್ನೋದಾಗಿದೆ. ಭರವಸೆ ಇದೇ ಆಗಿದೆ. ನಾವೆಲ್ಲರೂ ಜೊತೆ ಸೇರುವುದು, ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದು. ಈ ದಿನ ಯೇಸು ಪ್ರಭುವಿನ ಬಗ್ಗೆ ಎಲ್ಲರೂ ಕೂಡ ಕ್ರೈಸ್ತ ಧರ್ಮೀಯರು ಮಾತನಾಡುತ್ತಾರೆ. 25 ಸಲ ಇವರ ಬಗ್ಗೆ ಕುರ್ಆನ್ ಹೆಸರು ಎತ್ತಿದೆ. 25 ಸಲ ಮಾತ್ರವಲ್ಲ, ಯೇಸು ಪ್ರಭು ಹೇಳಿದ ಒಂದು ಮಾತನ್ನು ಕುರ್ಆನ್ ಹೇಳುತ್ತದೆ. ವಸ್ಸಲಾಮು ಅಲಯ್ಯ ಯೌಮ ಉಲಿತ್ತು ವ ಯೌಮ ಅಮೂತು ವ ಯೌಮ ಉಬ್ಅಸು ಹಯ್ಯ. ಹುಟ್ಟು, ಅದರಂತೆ ಮರಣವಾಗುವ ಸಮಯವು, ಹಾಗೆ ಪುನರುತ್ಥಾನ, ಎಲ್ಲ ಸಮಯದಲ್ಲಿಯೂ ಆ ದೈವ ಕೃಪೆ ಇದೆ ಅಂತ ಹೇಳುವಂತಹ ಒಂದು ವಚನ ಕುರ್ಆನ್ನಲ್ಲಿದೆ. ಅದು ಮಾತ್ರ ಅಲ್ಲ, ವಜಾಲನಿ ಮುಬಾರಕ ನೈಸುಮಾ ಕುಂತು, ನಾನೆಲ್ಲೇ ಇದ್ದರೂ ಕೂಡ ನನ್ನದು ಭಾಗ್ಯದ, ಕರುಣೆಯ, ಅನುಗ್ರಹದ ಸಾನ್ನಿಧ್ಯ ಅಂತ ಪವಿತ್ರ ಕುರ್ಆನ್ ಯೇಸು ಪ್ರಭುವಿನ ಬಗ್ಗೆ ಹೇಳುತ್ತದೆ. ಆದ್ದರಿಂದ ಇವೆಲ್ಲವನ್ನು ಜೊತೆಯಾಗಿ ನಾವು ಮನವರಿಕೆ ಮಾಡುವಾಗ ಬಂಧುತ್ವ, ಬಹುತ್ವ, ಭ್ರಾತೃತ್ವ, ಈ 3 ಇರುವ ಒಂದು ದೇಶ, ಒಂದು ಮಣ್ಣು ಇದ್ದರೆ ಅದು ನಮ್ಮ ಜನ್ಮಭೂಮಿ ಈ ಭಾರತ ಮಾತ್ರ, ಬೇರೆ ಎಲ್ಲೂ ಇಲ್ಲ. ಎಲ್ಲೂ ಅದನ್ನು ಕೃತಕವಾಗಿ ಸೃಷ್ಟಿಸಬೇಕಷ್ಟೇ. ಆದರೆ ಇದು ಭೂಮಿಯಲ್ಲಿ ಇದರ ಮೂಲವಾಗಿ ಇದು ಇಲ್ಲಿ ಉದ್ದೀಪನಗೊಂಡಿದೆ. ನಾವೆಲ್ಲ ಮಣ್ಣಿನಿಂದ ಅನ್ನುವ ಸತ್ಯದಲ್ಲಿ ಒಂದು ಬಂಧುತ್ವ ಇದೆ. ನಾವು ಭಾರತೀಯರು ಅನ್ನುವ ರೀತಿಯಲ್ಲಿ ಒಂದು ಬಂಧುತ್ವ ಇದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನುವ ರೀತಿಯಲ್ಲಿ ಒಂದು ಬಂಧುತ್ವ ಇದೆ. ಇಂತಹ ಅನನ್ಯವಾದ ಬಂಧುತ್ವದ ಆ ತತ್ವಗಳು ನಮ್ಮಲ್ಲಿ ರೂಢವಾಗುವಾಗ ಆನೋ ಭದ್ರಾಹ ಕಥಮೋಯಂತು ವಿಶ್ವತಾಹ, ಜಗತ್ತಿನ ಎಲ್ಲೆಡೆಯಿಂದ ಒಳಿತು ಹರಿದು ಬರಲಿ ಅನ್ನುವಂತಹ ಋಗ್ವೇದದ ಮೊದಲ ವಾಣಿಯಲ್ಲಿ ಅಥೆನ್ಸ್ ದೇವಾಲಯದಲ್ಲಿ ಒಂದು ವಚನ ಬರೆಯಲಾಗಿದೆ. ನೋ ದಿ ಸೆಲ್ಫ್ ಓ ಮ್ಯಾನ್, ಓ ಮಾನವ, ನಿನ್ನನ್ನು ನೀನು ಅರಿತುಕೋ. ಅದೇ ಪ್ರವಾದಿಯವರು ಹೇಳ್ತಾರೆ, ಅಲ್ ಹೆಕ್ಮತು ಲಾಲ್ಯತುಲ್ ಮುಮಿನ್, ಸತ್ಯ ವಿಶ್ವಾಸಿಯ ಬಿದ್ದು ಹೋದ ಸೊತ್ತು ಅರಿವು ಅನ್ನೋದು. ಇಲ್ಲಿ ಬಂಧುತ್ವ ಬರಬೇಕಾದದ್ದು ರಕ್ತದಿಂದ ಅಲ್ಲ ಅಂತ ನಾನು ಹೇಳಿದೆ, ರಕ್ತ ಸಂಬಂಧದಿಂದ ಅಲ್ಲ ಅಂತ ಹೇಳಿದೆ. ಈ ಬಂಧುತ್ವ ಬರಬೇಕಾದದ್ದು ನಮ್ಮ ಅರಿವಿನಿಂದ, ನಮ್ಮ ಅನುಭವದಿಂದ, ಪರಸ್ಪರ ಗೌರವದಿಂದ. ಈ 3 ಸಂಗತಿಗಳು ನಮ್ಮೊಳಗೆ ರೂಢವಾದರೆ ನಮ್ಮಲ್ಲಿರುವ ಬಂಧುತ್ವಕ್ಕೆ ಯಾವುದೇ ಧರ್ಮ ಜಾತಿ ಅಡ್ಡ ಆಗುವುದಿಲ್ಲ, ನಮ್ಮ ಹೃದಯ ತೆರೆದುಕೊಳ್ಳುತ್ತದೆ ಅನ್ನುವುದ ಸತ್ಯವನ್ನು ನಾವಿಲ್ಲಿ ಮನವರಿಕೆ ಮಾಡಬೇಕಾಗಿದೆ. ಒಂದು ವೇಳೆ ರಕ್ತ ಸಂಬಂಧದಲ್ಲಿ ಮಾತ್ರ ಬಂಧುತ್ವ ಆದರೆ ಯಾಕೆ ಹೊಕ್ಕಲ ಬಳ್ಳಿಯನ್ನು ಕಡಿದು ಹಾಕಿ ಹೆತ್ತವರನ್ನು ದೂರ ಮಾಡೋದು ಮಕ್ಕಳು? ಅದೇ ರಕ್ತ ಸಂಬಂಧದಲ್ಲಿ ಮಾತ್ರ ಬಂಧುತ್ವ ಆದರೆ ಯಾಕೆ ಒಡ ಹುಟ್ಟಿದವರನ್ನು ದೂರ ಮಾಡುವುದು? ಅದೇ ಬಂಧುತ್ವ ರಕ್ತ ಸಂಬಂಧದಲ್ಲಿ ಆಗಿದ್ದರೆ ಮಕ್ಕಳನ್ನು ಯಾಕೆ ಹೆತ್ತವರು ದೂರ ಮಾಡೋದು? ಈ ರೀತಿಯಲ್ಲಿ ನಮ್ಮ ಮುಂದೆ ನಡೀತಾ ಇಲ್ಲವೇ? ಆದರೆ ನಿಜವಾದ ಬಂಧುತ್ವ, ನಾನು ಹೇಳಿದ ಹಾಗೆ, ನಮ್ಮ ಹೃದಯದ ಒಳಗಿರುವ ಆ ಹೃದಯ, ಆ ಒಂದು ಮನಸ್ಸು ಇದೆಯಲ್ಲ, ಅದನ್ನು ಜಾಗೃತಗೊಳಿಸುವಾಗ ನಾವೆಲ್ಲರೂ ಒಂದೇ ಅನ್ನುವ ಭಾವನೆ ಒಡಮೂಡುತ್ತದೆ. ಮಹನೀಯರೇ,
ಬಂಧುತ್ವ ನಮಗೆ ಉಸಿರನ್ನು ತರುತ್ತದೆ. ಹಾಗೆಯೇ ನಾವಿಲ್ಲಿ ಮನವರಿಕೆ ಮಾಡುವ ವಿಚಾರ, ನಮ್ಮ ಉಸಿರು, ನಮ್ಮ ಅನ್ನ, ನಮ್ಮ ನೀರು ಯಾವುದೂ ಕೂಡ ಪರಸ್ಪರ ನಾವು ಹಂಚಿಕೊಳ್ತೇವೆ, ನಮ್ಮದಲ್ಲ, ಅದು ಈ ಪ್ರಕೃತಿಯದ್ದು. ಹೀಗೆ ಸಂಯೋಜನೆಗಳಿವೆ ಇಲ್ಲಿ. ಆ ಸಂಯೋಜನೆ ನಮಗೆ ಯಾಕೆ ಇಲ್ಲ ಅನ್ನುವ ಆ ಪ್ರಶ್ನೆ ನಮ್ಮೊಳಗೆ ಒಡಮೂಡುತ್ತದೆ. ಒಂದು ಸಿಹಿಯಾದ ಹಣ್ಣು, ಆ ಹಣ್ಣು ಬೆಳೆಯುವಾಗ ಏನೆಲ್ಲ ಸಂಯೋಜನೆ, ಸಸ್ಯ ಶ್ಯಾಮಲೆಯಾದ ಆ ಒಂದು ಭೂಮಿ, ಅದೇ ಬೆಳಕು, ಹಾಗೆ ನೆರಳು ಎಲ್ಲವೂ ಸೇರಿ ನೀರು ಸಂಯೋಜನೆಗೊಂಡಾಗ ಸಿಹಿಯಾದ ಹಣ್ಣು. ಅದೇ ಹಾಲು ಕೂಡ, ಸಂಜೀವಿನಿಯಾದ ಹಾಲು ಬರುವುದು ಕೂಡ ಪರಸ್ಪರ ಆ ಒಂದು ಹಸು ಹುಲ್ಲನ್ನು ಮೇದು ಆ ನಂತರ ಸಂಜೀವಿನಿಯಾದ ಆ ಹಾಲು ನಮಗೆ ಬರುತ್ತೆ. ಒಂದು ರೀತಿಯ ಸಂಯೋಜನೆಗಳು. ನಮಗೆ ಇಷ್ಟೆಲ್ಲ ಅರಿವು, ದೊಡ್ಡದಾಗಿ ಬೆಳೆದಿದ್ದೆ ನಾವು, ನಮಗೆ ಬುದ್ಧಿ ಇದೆ, ನಮಗೆ ಎಲ್ಲವೂ ಇದೆ, ನಮಗೆ ಯಾಕೆ ನಮ್ಮೊಳಗೆ ಒಂದು ಸಂಯೋಜನೆಯನ್ನು ಮಾಡಲು ಸಾಧ್ಯವಿಲ್ಲ ಅನ್ನೋದೇ ಆಗಿದೆ ಈ ಬಂಧುತ್ವದ ಒಳಗೆ ನಮ್ಮೊಂದಿಗೆ ಮಾಡುವ ಪ್ರಶ್ನೆ ಅಂತ ನಾನು ಮನವರಿಕೆ ಮಾಡಿಕೊಂಡಿದ್ದೇನೆ. ನೋಡಿ, ನಾವು ಹಂಚ್ಕೊಂಡಿದ್ದೇವೆ, ಈ ನಿಸರ್ಗವನ್ನು ನಾವು ಹಂಚ್ಕೊಂಡಿದ್ದೇವೆ. ಸೂರ್ಯ ಅಂತ ಹೆಸರಿಟ್ಟರು. ಆ ಬೆಳಕನ್ನು ನೀಡುವ ಈ ಜಗತ್ತಿಗೆ ಒಬ್ಬನೇ ಒಬ್ಬ ಸೂರ್ಯ. ಆ ಸೂರ್ಯನನ್ನು ಸೂರ್ಯ ಅಂತ ಹಿಂದೂಗಳು ಕರೆದರು, ಹೆಸರಿಟ್ಟರು. ಸೂರ್ಯ ಅಂತ ಕರೆದರು, ಮಗುವಿಗೆ ಸೂರ್ಯ ಅಂತ ಹೆಸರಿಟ್ಟರು. ಅದೇ ಸೂರ್ಯನನ್ನು ಶಂಸು ಅಂತ ಹೇಳ್ಕೊಂಡು ಮುಸಲ್ಮಾನರು ಹೆಸರಿಟ್ಟರು. ಅದೇ ಸೂರ್ಯನನ್ನು ಕ್ರೈಸ್ತರು ಏನು ಮಾಡಿದ್ರು, ಸನ್ನಿ ಅಂತ ಹೇಳಿ ಅದೇ ಸೂರ್ಯನನ್ನ ಹೆಸರು ಇಟ್ಕೊಂಡ್ರು. ಇನ್ನು ನಕ್ಷತ್ರವನ್ನು ಹಂಚಿಕೊಂಡ್ರು. ತಾರಾ ಅಂತ ಹಿಂದೂಗಳು ಹಂಚಿಕೊಂಡ್ರೆ, ನಜ್ಮು ಅಂತ ಮುಸಲ್ಮಾನರು ಹಂಚಿಕೊಂಡ್ರು. ಅದೇ ಕ್ರೈಸ್ತರು ಶೈನಿ ಅಂತ ಅಂದ್ಕೊಂಡ್ರು. ಇನ್ನು ಚಂದ್ರ ಅಂತ ಹಿಂದೂಗಳು ಮಗುವಿಗೆ ಹೆಸರಿಟ್ಟರೆ, ಮುಸಲ್ಮಾನರು ಕಮರ್ ಅಂತ ಹೆಸರಿಟ್ರು. ಆಮೇಲೆ ಇಂದ ಅಂತ ಕ್ರೈಸ್ತರು ಕೂಡ ಇಂದು ಅಂತ ಹೆಸರಿಟ್ರು. ಇಲ್ಲಿ ನಾವು ಮನವರಿಕೆ ಮಾಡುವ ಸತ್ಯ ಅಂದರೆ, ಈ ನಿಸರ್ಗದ ಅತ್ಯಂತ ಪ್ರಭಾವವಿರುವ ವಸ್ತುಗಳು, ನಮಗೆ ಹೃದಯಕ್ಕೆ ಮುದವನ್ನು ನೀಡುವ ಅತ್ಯಂತ ಸುಂದರವಾದ ವಸ್ತುಗಳನ್ನು ನಾವು ಪರಸ್ಪರ ಎಲ್ಲ ಜಾತಿಯವರು ಹಂಚಿಕೊಂಡಿದ್ದೇವೆ. ಅದೇ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸ್ವಾರ್ಥ ಇದೆಯೋ ಅಂತ ಕಾಣಿಸ್ತದೆ. ಅದೇನೆಂದರೆ, ಡ್ರಮ್ ಅನ್ನುವಾಗ ಒಂದು ಧರ್ಮ ಬರುತ್ತೆ, ದಫ್ ಅನ್ನುವಾಗ ಮತ್ತೊಂದು ಧರ್ಮ ಬರುತ್ತೆ, ಚೆಂಡೆ ಅನ್ನುವಾಗ ಇನ್ನೊಂದು ಧರ್ಮ ಬರುತ್ತೆ. ಆದರೆ ಇಲ್ಲಿ ಆಲೋಚನೆ ಮಾಡಬೇಕಾದ ವಿಚಾರವೇನೆಂದರೆ, ಶುಗರ್ ಅನ್ನುವಾಗ ಯಾರಿಗೂ ಸಂಶಯ ಇಲ್ಲ, BP ಅನ್ನುವಾಗ ಇಲ್ಲ, ಹಾರ್ಟ್ ಅಟ್ಯಾಕ್ ಅನ್ನುವಾಗ ಯಾವ ತೊಂದರೆ ಇಲ್ಲ, ಟ್ಯೂಮರ್ ಅನ್ನುವಾಗ ಇಲ್ಲ, ಸುನಾಮಿ ಅನ್ನುವಾಗ ಇಲ್ಲ, ಪ್ರಳಯ ಅನ್ನುವಾಗ ಇಲ್ಲ, ದುರಂತ ಅನ್ನುವಾಗ ಇಲ್ಲ, ಭೂಕಂಪ ಅನ್ನುವಾಗ ಇಲ್ಲ, ಕೊರೋನಾ ಅನ್ನುವಾಗ ಇಲ್ಲ, ಮರಣ ಅನ್ನುವಾಗ ಇಲ್ಲ. ಯಾರಿಗೂ ತರ್ಕವೇ ಇಲ್ಲ, ಅದರಲ್ಲಿ ಯಾವುದರಲ್ಲಿಯೂ ತರ್ಕ ಇಲ್ಲ. ಈ ರೀತಿ ನಾವು ಆಲೋಚನೆ ಮಾಡುವಾಗ 4 ಸಂಗತಿಗಳು ಮಾತ್ರ: ಪ್ರೀತಿ, ದಯೆ, ಕರುಣೆ, ಸೇವೆ. ಈ 4 ಸಂಗತಿಗಳ ಪ್ರತಿಪಾದಕರಾಗಿ ಪ್ರಭು ಯೇಸು ನಮ್ಮ ಮುಂದೆ ನಿಲ್ಲುವಾಗ, ನಾವು ಈಸಾ ಅಂತ ಪ್ರವಾದಿಯಾಗಿ ಗೌರವಿಸುವಾಗ, ಮಹನೀಯರೇ, ಇದನ್ನು ನಾವು ಚಿಂತನೆ ಮಾಡುವಾಗ, ನಾನು ನನ್ನ ಮಾತನ್ನು ಕೊನೆಗೊಳಿಸುವಾಗ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡಬೇಕಾಗತ್ತೆ. ಅದೇನೆಂದರೆ, 3 ನೊಬೆಲ್ ಪ್ರಶಸ್ತಿ ಪಡೆದಂತಹ 3 ವಿಜೇತರು. ಪ್ರಥಮವಾಗಿ ಮಾರಿಸನ್ ಅವರು ಒಂದು ಕಥೆಯನ್ನು ಹೇಳಿದರು. ಎಲ್ಲ ಸಕಲ ಕಲಾ ವಲ್ಲಭೆಯಾದ ಅಜ್ಜಿಯನ್ನು ಸೋಲಿಸುವುದಕ್ಕೋಸ್ಕರ ಕೆಲವರು ಪಡ್ಡೆ ಹುಡುಗರು ಹೋಗಿ ಪ್ರಶ್ನೆ ಕೇಳಿದ್ದು, ಕೈಯಲ್ಲಿ ಒಂದು ಹಕ್ಕಿಯನ್ನು ಹಿಡಿದು. ಆ ಅಜ್ಜಿ ಕೊಟ್ಟ ಉತ್ತರ, ನಿಮ್ಮ ಕೈಯಲ್ಲಿರುವುದನ್ನು ಬದುಕಿಸುವುದು ಮತ್ತು ಸಾಯಿಸುವುದು ನಿಮ್ಮ ಕೈಯಲ್ಲಿದೆ ಅಂತ. ಅದು ಈ ಬಂಧುತ್ವವನ್ನು ಉಳಿಸುವುದು, ಅದನ್ನು ಮುಗಿಸುವುದು ನಮ್ಮ ಕೈಯಲ್ಲಿದೆ, ನಮ್ಮೆಲ್ಲರ ಕೈಯಲ್ಲಿದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಅಲೆಕ್ಸ್ ಕೆರಲ್ ಜೀವಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂತಹ ಅವರು ಹೇಳಿದ ಒಂದು ಜಗತ್ತಿಗೆ ಒಂದು ಸಂದೇಶವಿದೆ. ದಿ ಏಮ್ ಆಫ್ ದಿ ಸಿವಿಲೈಸೇಷನ್ ಇಸ್ ನಾಟ್ ಪ್ರೋಗ್ರೆಸ್ ಆಫ್ ದ ಸೈನ್ಸ್ ಆ್ಯಂಡ್ ಮಿಷನರಿ ಬಟ್ ಮ್ಯಾನ್ ಕೈಂಡ್ ಇಲ್ಲದೆ ಮ್ಯಾನ್ ಆಗುವುದು ಹೇಗೆ? ಆದ್ದರಿಂದ ಕರುಣೆ, ದಯೆ ಅದು ಬೇಕೇ, ಅದು ಇಲ್ಲದಿದ್ದರೆ ಮನುಷ್ಯತ್ವ ಉಳಿಯಲ್ಲ ಅಂತ. ಇನ್ನು ಈವಾಗ ನೊಬೆಲ್ ಪ್ರಶಸ್ತಿ ವಿಜೇತ ಜೆಫ್ರಿ ಹಂಟನ್ ಹೇಳಿದ ಮಾತು ನಾವು ಎಲ್ಲರೂ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದರೆ, ನಾವು ನಮ್ಮನ್ನೇ ಜೋಡಿಸುವಲ್ಲಿ ನಿರತರಾಗಿದ್ದೇವೆ. ಎಷ್ಟೋ ಕಾಲ ಆಯಿತು. ನಮ್ಮೊಳಗೆ ಪೂರ್ವಿಕರು ನಮಗೆ ಕೊಟ್ಟ ಆ ಆದರ್ಶದ ಐಡಿಯಲ್ ಭಾರತ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭೋ ದೂರವಾಗಲಿ. ಇದು ಹಿಂದಿನಿಂದ ಹಾಡುತ್ತಾ ಪ್ರಾರ್ಥಿಸುತ್ತಾ ನಾವು ಬಂದಿದ್ದೇವೆ. ಅಲ್ಲೇ ನಾವು ನಿಂತ್ಕೊಂಡಿದ್ದೇವೆ. ಆದರೆ ಕಾಲ ಮುಂದುವರೆದಿದೆ.
ಎಚ್ಚರಿಕೆಯ ಕರೆಗಂಟೆ ಬರ್ತಾ ಇದೆ. ನಾವು ಎಲ್ಲರೂ ಕೂಡ ಅಲ್ಲಿ ನಿಲ್ಲಬೇಕಾದವರು ಅಲ್ಲ. ಜೆಫ್ರಿ ಹಿಂಟನ್ ಹೇಳ್ತಾರೆ, ಈ ಜಗತ್ತಿನ ದೊಡ್ಡ ದುರಂತ ಅಂದರೆ ಮಾನವ ಕುಲವೇ ಇಲ್ಲವಾಗುವ, ಮಾನವನ ಶಕ್ತಿಯೇ ಇಲ್ಲವಾಗುವಂತಹ ಆ ಸಮಯ ಬಂದೋಗ್ತಾ ಇದೆ. ಅಂದರೆ 20 ವರ್ಷದೊಳಗೆ ಮಾನವನ ಬುದ್ಧಿಮತ್ತೆ ಇದೆಯಲ್ಲ, ಅದನ್ನು ನಿಷ್ಪ್ರಯೋಜನವಾಗಿ ಮಾಡಿ ಏನು ಕೃತಕ ಆ ಒಂದು ಬುದ್ಧಿಮತ್ತೆ ಇದೆಯಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಅದು ಪ್ರಭಾವವಾಗುತ್ತದೆ. ಅದರ ಮುಂದೆ ನಾವು ಬರೀ 3 ವರ್ಷದ ಮಗುವಾಗಿರಲು ಮಾತ್ರ ಸಾಧ್ಯ. ಆದ್ದರಿಂದ ಒಂದು ವೇಳೆ ಆಧುನಿಕತೆಯ ತಂತ್ರಜ್ಞಾನ ಕೆಟ್ಟವರ ಕೈಗೆ ಸಿಕ್ಕರೆ ಈ ಜಗತ್ತಿನಲ್ಲಿ ಮಾನವ ಕುಲ ಮನುಷ್ಯತ್ವ ಉಳಿಯುವುದು ಸಾಧ್ಯವಿಲ್ಲ ಅಂತ. ಆದ್ದರಿಂದ ಅದರ ಬಗ್ಗೆಯೂ ಕೂಡ ಈ ಬಂಧುತ್ವದೊಂದಿಗೆ ಕೂಡ ನಮ್ಮ ಮನುಷ್ಯತ್ವವನ್ನು, ಮಾನವ ಕುಲವನ್ನು ಉಳಿಸುವ ಆ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಮಹನೀಯರೇ, ಪ್ರೀತಿಸಲು ಇವತ್ತು ಕಾರಣಗಳು ತುಂಬ ಬೇಕು. ನಾನು ಪರಸ್ಪರ ಪ್ರೀತಿಸಲು ನನಗೆ ಕಾರಣಗಳು ಬೇಕು. ಒಂದೋ ಬಣ್ಣ ಅಥವಾ ರೂಪ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು. ಆದರೆ ದ್ವೇಷಿಸಲು ನಮಗೆ ಕಾರಣಗಳೇ ಬೇಡ. ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೇನೆ, ಆವಾಗ ಒಂದು ಕಾರು ಬರುತ್ತೆ ಸ್ಪೀಡಾಗಿ. ಅವನು ಸ್ಪೀಡ್ ಯಾಕೆ ಹೋದ? ಅವನೊಂದಿಗೆ ದ್ವೇಷ, ಅಷ್ಟೇ ಸಾಕು. ನನ್ನ ಕಾರಿನ ಹಿಂದಿನಿಂದ ಮತ್ತೊಂದು ಕಾರು ವೇಗವಾಗಿ ಹೋದರೆ ಅದೇ ಸಾಕು ನಮಗೆ ಅವನೊಂದಿಗೆ ದ್ವೇಷ ಮಾಡಲು. ಆದ್ದರಿಂದ ಈ ಜಗತ್ತು ತುಂಬ ಏನೋ ಆಗಿದೆ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ನಾವು ಒಂದಾಗಿ ನಿಂತು ಈ ಭಾರತೀಯ ಮಣ್ಣಿನಲ್ಲಿ ಬೆಳಗಿದ ಆದರ್ಶದ ಆ ತತ್ವಗಳನ್ನು ನಾವು ಉಳಿಸಿಕೊಂಡು ಬಂಧುತ್ವದೆಡೆಗೆ ನಾವು ಸಾಗಬೇಕಾಗಿದೆ. ಧರ್ಮಗಳು ಯಾವತ್ತೂ ಕೂಡ ಆಚರಿಸಿದಾಗ ಅದು ತೊಂದರೆ ಕೊಡೋದಿಲ್ಲ, ಅದನ್ನು ಬಳಸಿದಾಗ, ಉಪಯೋಗಿಸಿದಾಗ ಮಾತ್ರ ತೊಂದರೆಯಾಗುತ್ತೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಬೇಕು. ಧರ್ಮ ಇರೋದು ಆಚರಿಸುವುದಕ್ಕೋಸ್ಕರ, ಧರ್ಮ ಅದು ನನ್ನ ಸ್ವಾರ್ಥಕ್ಕೆ ಉಪಯೋಗಿಸುವುದಕ್ಕೆ ಅಲ್ಲ ಅನ್ನುವ ಸತ್ಯ. ಅದನ್ನು ಆಚರಿಸಿದರೆ ನಾಕವಾಗುತ್ತೆ, ಅದನ್ನು ಬಳಸಿದರೆ ನರಕವಾಗುತ್ತೆ ಅನ್ನುವ ಸತ್ಯವನ್ನು ಕೂಡ ನಾವು ಮನವರಿಕೆ ಮಾಡಿಕೊಂಡು ಹೃದಯ ಬದಲಾಗಬೇಕಾಗಿದೆ, ಪರಿವರ್ತನೆ ಆಗಬೇಕಾಗಿದೆ. ಒಬ್ಬರು ಕವಿವರೇಣ್ಯರು ಹೇಳಿದರು, ಮೊದಲು ಹೃದಯಗಳು ಬಂದವು, ಜಂಟಿ ಹೃದಯಗಳು ಬಂದವು, ಜೋಡಿ ಹೃದಯಗಳು ಬಂದವು, ಹೃದಯ ಪರಿವರ್ತನೆ ಬರಲಿಲ್ಲವಯ್ಯ. ಲಿಂಗ ಪರಿವರ್ತನೆ ಬಂದಿತು, ಬೀಜ ಪರಿವರ್ತನೆ ಬಂದಿತು, ಫಲ ಪರಿವರ್ತನೆ ಬಂದಿತು, ಹೃದಯ ಶ್ರೀಮಂತಿಕೆ, ಹೃದಯ ಪರಿವರ್ತನೆ ಬರಲಿಲ್ಲವಯ್ಯ. ಆದ್ದರಿಂದ ಹೃದಯದ ಪರಿವರ್ತನೆಯಿಂದ ಬಂಧುತ್ವವನ್ನು ಸ್ಥಾಪಿಸುವ ಆ ಮಹನೀಯವಾದಂತಹ ಆ ಒಂದು ಸಂದೇಶ ನಮ್ಮೊಳಗೆ ಖಂಡಿತ ಇದೆ. ಯೇಸು ಪ್ರಭು ಅವರು ಸಹಚರರೊಂದಿಗೆ ನಡೆದು ಹೋಗ್ತಾ ಇರುವಾಗ ಒಬ್ಬಾತ ಕೆಟ್ಟವ, ಆ ಕೆಟ್ಟವ ಇವರನ್ನು ಹಿಂಬಾಲಿಸ್ತಾನೆ. ಅವರಲ್ಲಿ ಸೇರಿದ ಒಬ್ಬಾತ ಭಾವಿಸ್ತಾನೆ, ಇದೇನು ಕೆಟ್ಟವನು ನಮ್ಮ ಒಳ್ಳೆಯವರ ಜೊತೆ ಬರ್ತಾ ಇದ್ದಾನಲ್ಲ ಅಂತ. ಕೆಟ್ಟವನ ಮನಸ್ಸಿನಲ್ಲಿ ಅವರ ಜೊತೆ ಸೇರಿದೆ ನನಗೆ ಒಳ್ಳೆಯದಾಗಬಹುದಲ್ವಾ ಅನ್ನುವ ಚಿಂತನೆ, ಅವನ ಒಳ್ಳೆಯವನ ಮನಸ್ಸಿನಲ್ಲಿ ಕೆಟ್ಟವನು ನನ್ನ ಜೊತೆ ಸೇರುವುದಾ ಅನ್ನುವಂತಹ ಸ್ವಾರ್ಥ. ಆದ್ದರಿಂದ ದೇವರ ವಾಣಿ ಬಂತು, ಅವರಿಬ್ಬರೂ ಸರಿ ಇಲ್ಲ ಅಂದರೆ ಅವರಿಬ್ಬರ ಆ ಚಿಂತನೆಯೂ ಅಲ್ಲ ಬೇಕಾಗಿರೋದು, ಅವರು ಪುನಃ ಅವರ ಆ ಕೆಲಸವನ್ನು ಮಾಡಲಿ ಅಂತ. ಆದ್ದರಿಂದ ಕೆಟ್ಟವನನ್ನು ಸೇರಿಸಿಕೊಂಡು ಒಳ್ಳೆಯವರ ಜೊತೆಯಾಗಿ ಪರಸ್ಪರ ಬಂಧುತ್ವವನ್ನು ಸ್ಥಾಪಿಸುವಂತಹ ಒಂದು ಸಂದೇಶ ಕೂಡ ಇದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಜಾಸ್ತಿಯಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಆದರೂ ಕೂಡ ಕ್ಷಮಿಸಿ ಅಂತ ಹೇಳುತ್ತಾ 2023 ನಾನು ನೆನಪಿಸುತ್ತೇನೆ. ಅಂದು ತುಂಬ ಗೊಂದಲ ಇತ್ತು ನಮ್ಮ ಜಿಲ್ಲೆಯಲ್ಲಿ. ಆದರೆ ಬೆಂಗಳೂರಿನಿಂದ ಒಂದು ಕಿಡ್ನಿ ರವಾನೆಯಾಗುತ್ತೆ. ಆ ಕಿಡ್ನಿ ಮಂಗಳೂರಿನಲ್ಲಿ ಒಬ್ಬಳು ಹುಡುಗಿಗೆ ಜೋಡಣೆಯಾಗುತ್ತೆ. ಬೆಂಗಳೂರಿನಲ್ಲಿ ಕಿಡ್ನಿಯನ್ನು ಯಾರು ಕೊಟ್ಟರು ಅಂದರೆ ಕ್ರೈಸ್ತ ಧರ್ಮದ ಸಹನ ಅನ್ನುವ ಹುಡುಗಿ ಕೊಟ್ಟಿದ್ದಾಳೆ. ಅದನ್ನು ಯಾರು ಕಟ್ ಮಾಡಿ ಕಳುಹಿಸಿದ್ದು? ಸುಷ್ಮಾ ಮತ್ತು ಕಲ್ಪನಾ ಅನ್ನುವ ಹಿಂದೂ ಸಹೋದರಿಗಳು, ವೈದ್ಯರು. ಅದು ಬಂದು ಜೋಡಣೆಯಾದದ್ದು ಹಸೀನಾ ಅನ್ನುವಂತಹ ಮಗುವಿಗೆ. ಆದ್ದರಿಂದ ಇದಾಗಿದೆ ಬಂಧುತ್ವದ ಆಳವಾಗಿರುವ ಜೋಡಣೆ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ವಯನಾಡಿನಲ್ಲಿ ತುಂಬ ಗಂಭೀರವಾದಂತಹ ತೊಂದರೆ ಅನುಭವಿಸಿದವರು 2 ಗ್ರಾಮಗಳು ಕೊಚ್ಚಿ ಹೋದವು. ಆ ಸಂದರ್ಭದಲ್ಲಿ ಕಾಡು ಹೋಯಿತು, ನಾಡು ಹೋಯಿತು, ಎಲ್ಲವೂ ಹೋಯಿತು. ಆ ಸಂದರ್ಭದಲ್ಲಿ ಒಂದು ಕೋತಿ, ಆ ಕೋತಿಯ ಮರಿ ಅದು ಬದುಕಿ ಉಳಿಯಿತು. ಅದು ಬದುಕಿ ಉಳಿದಾಗ ಏನು ತಿನ್ನಲು ಸಿಗಲಿಲ್ಲ, ಏನು ಅವರನ್ನು ಅಲ್ಲಿ ನೋಡಿಕೊಳ್ಳುವವರು ಆ ಸಂದರ್ಭದಲ್ಲಿ ಹಾಲಿನ ಬಾಟಲಿಯೊಂದಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆ ಹಾಲಿನ ಬಾಟಲಿಯನ್ನು ಮರಿ ಕೋತಿಗೆ ಕೊಡ್ತಾರೆ. ಕೊಡುವಾಗ ಆ ದೊಡ್ಡ ಕೋತಿ ಇದೆಯಲ್ಲ, ತಾಳ್ಮೆಯಿಂದ ಸಹನೆಯಿಂದ ತಲೆ ತಗ್ಗಿಸಿ
ಆ ಮರಿಕೋತಿ ಹಾಲು ಕುಡಿಯುವಷ್ಟು ಕಾಲ ಸುಮ್ಮನಿರುತ್ತೆ. ಅದು ಕುಡಿದ ಮೇಲೆ ಈ ತಾಯಿ ಕೋತಿ ಹಾಲು ಕುಡಿಯಲು ಶುರು ಮಾಡುತ್ತೆ. ಆದರೆ ಇದರ ಅರ್ಥ ಏನೆಂದರೆ ತಾಳ್ಮೆ, ಸಹನೆ ಎಲ್ಲವೂ ಕೂಡ ಆ ಕೋತಿಗೂ ಇರುವಾಗ ನಮಗೆ ಯಾಕೆ ಬರಲ್ಲ? ಕೋತಿಯ ಮುಂದೆ ನಾವು ಬರೀ 3 ವರ್ಷದ ಮಕ್ಕಳೇ ಅಂತ ಹೇಳುವಂತಹ ಪ್ರಸಂಗ ಇದು. ಇಷ್ಟು ಹೇಳಿ ನನ್ನ ಮಾತಿಗೆ ನಾನು ವಿರಾಮ ಬಯಸುತ್ತೇನೆ. ಜೈ ಹಿಂದ್, ಜೈ ಭಾರತ್.